ಹಾಯ್ ಹಲೋ ನಮಸ್ಕಾರ. ನೋಡುತ್ತಿರುವಂತಹ ಎಲ್ಲ ನನ್ನ ವೀಕ್ಷಕ ಬಾಂಧವರಿಗೆ ನನ್ನ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಎಲ್ಲರೂ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೇನೆ. ಅದು ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ. ಯಾವಾಗಲೂ ನಾನು ತಿನ್ನೋದು ಮತ್ತು ಶಾಪಿಂಗಿಗೆ ಹೋಗೋದು ಅದುವೇ ವಿಡಿಯೋ ಮಾಡ್ತೀನಿ. ಫಸ್ಟಿಗೆ ನಾನು BC ರೋಡಿನ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸಿಗೆ ಬಂದೆ. ಆದಮೇಲೆ ಅಲ್ಲಿ ತುಂಬಾ ಕೇಕ್ ಹುಡುಕಿ ಲಾಸ್ಟಿಗೆ ರಿಚ್ ಕಾಫಿ ಕೇಕ್ ತೆಕ್ಕೊಂಡೆ. ತುಂಬಾ ನೋಡಿ ಹ್ಯಾಪಿ ಬರ್ತ್ಡೇ, ನಮ್ಮ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಇಲ್ಲಿಯೇ ಮಾಡ್ಬೋದು ಅಂತ ಕಾಣ್ತದೆ. ಈಗ ಲಾಸ್ಟಿಗೆ ನನಗೆ ಚಾಯ್ಸ್ ಆದಮೇಲೆ ನಾನು ಕೇಕ್ ತೆಕ್ಕೊಂಡು ಮತ್ತು ಲಾಸ್ಟಿಗೆ ನಾನು ಸೀದಾ ಹೋದ ನಂತರ ಇನ್ನೊಂದು ಪ್ಲೇಸಿಗೆ ಹೋಗುವ ಅಂತ ಮನಸ್ಸಾಯಿತು ಗಾಯ್ಸ್. ಹಾಗೆ ಇನ್ನೊಂದು ಪ್ಲೇಸ್ಗೆ ಕೂಡ ಹೋದೆ. ಇದು ಬೊಂಡಾ ಫ್ಯಾಕ್ಟ್ರಿ ನ್ಯಾಚುರಲ್ಸ್. ನಮ್ಮ ಮಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು, ನ್ಯಾಚುರಲ್ ಐಸ್ ಕ್ರೀಮ್ ಮಂಗಳೂರಲ್ಲಿದೆ. ಹಾಗೆಯೇ ಅದರ ಪ್ರೊಡಕ್ಷನ್ ಆಗೋದು ಇಲ್ಲಿ ನಮ್ಮ ಸಹ್ಯಾದ್ರಿ ಹತ್ತಿರ ನಿಮಗೆ ಕಾಣಬಹುದು. ಬೊಂಡದ ನೀರು ಕೂಡ ಸಿಗ್ತದೆ ತುಂಬ ಕಡಿಮೆ ಬೆಲೆಯಲ್ಲಿ. ನೀರಿನ ಪ್ರೈಸ್ ಉಂಟಲ್ಲ 250 mlಗೆ 10 rupees. ಹಾಗೆ 1 ಲೀಟರ್ ತಗೊಂಡ್ರೆ 40 rupees ಆಗ್ತದೆ. ನಾನು ಹಾಗೆ 2 ಲೀಟರ್ ತಗೊಂಡೆ. ನೀವು ನೀರಿನ ಬೆಲೆಯಲ್ಲಿ ನಮಗೆ ಬೊಂಡದ ನೀರು ಸಿಗ್ತಿದೆ, ಅದಕ್ಕಿಂತ ಭಾಗ್ಯ ಯಾವುದಾದ್ರೂ ಉಂಟಾ ಹೇಳಿ. ಹಾಗೆ ತುಂಬಾ ಖುಷಿ ಆಯಿತು. ಲಾಸ್ಟ್ ನೀವು ನೋಡ್ಬೋದು ನನ್ನ ಮದರಿಂದ ಐಸ್ ಕ್ರೀಮ್ ತಿಂತಿದ್ದಾರೆ. ಹಾಗೆ ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ನಮಗೆ ಕೂಡ ಬೇಕು. ನಂದು ವಿಡಿಯೋ ತೆಗಿಲಿಲ್ಲ, ಅಮ್ಮಗೆ ಅವರದೇ ವಿಡಿಯೋ ನಾನು ತೆಗೆದದ್ದು ಗಾಯ್ಸ್. ಈಗ ಫೈನಲಿ ಎಲ್ಲ ಕಡೆ ತಿರುಗಿ ಆಯಿತು. ಹೇಗಿತ್ತು ಗಾಯ್ಸ್? ನಂಗೆ ಗೊತ್ತಿಲ್ಲ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಅಂತ. ಆದರೆ ನಂದು ಸರಿಕಟ್ಟು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ತಿನ್ನೋದ್ರಲ್ಲಿ ಬಿಸಿ ಇದ್ದೆ. ಮತ್ತು ಲಾಸ್ಟಿಗೆ ನನಗೆ ಬಚ್ಚಿ ಹೋಗಿತ್ತು, ಯಾಕಂದರೆ ನನಗೆ ಸ್ಕೂಟಿಯಲ್ಲಿ ಟ್ರಾವೆಲ್ ಮಾಡಿ 1 ಲಕ್ಷ ಆಗಿದ್ದಕ್ಕೆ ನಾನು ವಿಡಿಯೋ ಮಾಡಿರಲಿಲ್ಲ. ಅದಕ್ಕೀಗ ರಪ್ಪ ನಾನು ವಿಡಿಯೋ ಮಾಡಿದ್ದು. ಹೇಗಿತ್ತು ಪ್ಲೇಸ್? ತುಂಬಾ ಒಳ್ಳಿತ್ತಲ್ಲ. ನೀವು ಕೂಡ ಬೊಂಡಾ ಫ್ಯಾಕ್ಟ್ರಿ ಹಾಗೂ ನಮ್ಮ ಕೇಕ್ ಶಾಪಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಗಮ್ಮತ್ತು ಗೌಜಿಯೊಟ್ಟಿಗೆ ನಿಮ್ಮ ಎದುರು ಬರ್ತೇನೆ. ಅಂದರೆ ಕೇಳಿ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ